ಸ್ಪಂದನ ವಾಹಿನಿ ಪ್ರಸ್ತುತಪಡಿಸುವ ಸ್ಪಂದನ ಸ್ಮಾರ್ಟ್ ಸ್ಕಾಲರ್‌ಶಿಪ್ ಅವಾರ್ಡ್ ಪರೀಕ್ಷೆ ಬರೆಯಲು ಅರ್ಜಿ ಸಲ್ಲಿಸಲು ಜನವರಿ 16 ಕೊನೆಯ ದಿನಾಂಕವಾಗಿದೆ. ಜನವರಿ 20 ರಂದು ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯ ತಾಲೂಕು ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ. ಈಗಾಗಲೇ ಹೆಚ್ಚಿನ ಶಾಲೆಗಳನ್ನು ಸಂಪರ್ಕಿಸಿ ಅರ್ಜಿ ಫಾರಂಗಳನ್ನು ನೀಡಲಾಗಿದೆ. ಇದುವರೆಗೆ ಅರ್ಜಿಗಳು ಸಿಗದೇ ಇರುವವರು ಸ್ಪಂದನ ಫೇಸ್ಬುಕ್ ಪೇಜ್ನಲ್ಲಿರುವ ಅರ್ಜಿ ಫಾರಂಗಳನ್ನು ಡೌನ್ಲೋಡ್ ಮಾಡಿ ಭರ್ತಿ ಮಾಡಿ ಕಳಿಸಬಹುದಾಗಿದೆ. ಭರ್ತಿ ಮಾಡಿದ ಅರ್ಜಿಗಳನ್ನು ತಮ್ಮ ಸಮೀಪದ ಸಿಂಡಿಕೇಟ್ ಬ್ಯಾಂಕಿನ ಶಾಖೆಯಲ್ಲಿ ₹30 ಪರೀಕ್ಷಾ ಶುಲ್ಕದೊಂದಿಗೆ ನೀಡಬಹುದಾಗಿದೆ. ಆಯ್ಕೆಯಾದ 75 ವಿದ್ಯಾರ್ಥಿಗಳಿಗೆ ತಲಾ ₹10,000 ನಂತೆ ₹7,50,000 ವಿದ್ಯಾರ್ಥಿ ವೇತನವನ್ನು ನೀಡಲಾಗುವುದು. ಪರೀಕ್ಷೆಯು ಅತ್ಯಂತ ಸರಳವಾಗಿದ್ದು ಸಾಮಾನ್ಯ ಜ್ಞಾನ, ಭಾಷಾಶಾಸ್ತ್ರದ ಸಾಮರ್ಥ್ಯ, ಮಕ್ಕಳ ಮನೋಭಾವ ಮತ್ತು ಯೋಗ್ಯತೆಯ ಆಧಾರದಲ್ಲಿ ನಡೆಯಲಿದೆ. ಪರೀಕ್ಷೆಯು ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಯಲ್ಲಿ ನಡೆಯಲಿದೆ. ಪರೀಕ್ಷೆ ಬರೆಯಲು ಇಚ್ಛಿಸುವ ವಿದ್ಯಾರ್ಥಿಗಳು ಈ ಕೆಳಗೆ ತೋರಿಸಿರುವ ಫೇಸ್ಬುಕ್ ಲಿಂಕ್ನ ಮೂಲಕ ಕೂಡಲೇ ಅರ್ಜಿ ಫಾರಂಗಳನ್ನು ಡೌನ್ಲೋಡ್ ಮಾಡಿ ಭರ್ತಿ ಮಾಡಿ ತಮ್ಮ ಸಮೀಪದ ಸಿಂಡಿಕೇಟ್ ಬ್ಯಾಂಕ್ ಶಾಖೆಯಲ್ಲಿ ನೀಡುವಂತೆ ಕೋರಲಾಗಿದೆ.